ಮತ್ತೆ ಮೂವರು ದೂರದಲ್ಲಿ ಕಾಣ್ತಾರೆ, ಅಲ್ಲಿ ಹೋಗ್ಲಿಕ್ಕೆ ಅವರು ನೀರು ಕುಡಿದೆಲ್ಲ ಹೋಗಿ ಆಗಿದೆ. ಈಜಲು ಸಮುದ್ರಕ್ಕೆ ಇಳಿದಿದ್ದ 4 ಮಂದಿ ಯುವಕರ ಪೈಕಿ 3 ನೀರು ಪಾಲಾಗಿದ್ದು, ಓರ್ವನನ್ನು ಸ್ಥಳೀಯ ಮೀನುಗಾರರು ರಕ್ಷಿಸಿದ ಘಟನೆ ಕುಳಾಯಿ ಜೆಟ್ಟಿ ಬಳಿಯ ಸಮುದ್ರ ತೀರದಲ್ಲಿ ಬುಧವಾರ ನಡೆದಿದೆ. ಮೃತರನ್ನು ಚಿತ್ರದುರ್ಗ ಜಿಲ್ಲೆಯ ಉಪ್ಪರಿಗೇನಹಳ್ಳಿ ನಿವಾಸಿ ಶಿವಲಿಂಗಪ್ಪ ಎಂಬವರ ಪುತ್ರ 31 ವರ್ಷದ ಮಂಜುನಾಥ್ ಎಸ್, ಶಿವಮೊಗ್ಗ ಜಿಲ್ಲೆಯ 30 ವರ್ಷದ ಶಿವಕುಮಾರ್, ಬೆಂಗಳೂರು ಜೆಪಿ ನಗರ ನಿವಾಸಿ 30 ವರ್ಷದ ಸತ್ಯವೇಲು ಎಂದು ತಿಳಿದುಬಂದಿದ್ದು, ಬೀದರ್ ಜಿಲ್ಲೆಯ ಹಂಗರಗ ನಿವಾಸಿ ವಿಶ್ವಂಬರ್ ಎಂಬವರ ಪುತ್ರ 30 ವರ್ಷದ ಪರಮೇಶ್ವರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದುಬಂದಿದೆ. ಶಿವಕುಮಾರ್, ಸತ್ಯವೇಲು ಮತ್ತು ಮಂಜುನಾಥ್ ಅವರ ಮೃತದೇಹ ಜೆಟ್ಟಿಯ ಬಲಭಾಗದ ಮೂಲೆಯಲ್ಲಿ ಪತ್ತೆಯಾಗಿದೆ. ಮೃತದೇಹಗಳನ್ನು ನಗರದ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ 4 ಬೆಂಗಳೂರಿನ ಎಎಂಸಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದು, ಎಲ್ಲರೂ ಸ್ನೇಹಿತರಾಗಿದ್ದರು. ಮಂಗಳವಾರ ರಾತ್ರಿ ಕಾರಿನಲ್ಲಿ ಬೆಂಗಳೂರಿನಿಂದ ಹೊರಟು ಬುಧವಾರ ಬೆಳಗ್ಗೆ ಮಂಗಳೂರಿಗೆ ತಲುಪಿದ್ದರು. ಮಂಗಳೂರಿನ ಹೋಟೆಲ್ ಒಂದರಲ್ಲಿ ಬೆಳಗಿನ ಉಪಹಾರ ಸೇವಿಸಿ ಬಳಿಕ ಮಧ್ಯಾಹ್ನದ ವೇಳೆಗೆ ಕುಳಾಯಿ ಜೆಟ್ಟಿ ಬಳಿಗೆ ಬಂದಿದ್ದಾರೆ. ಅಲ್ಲೂ ಎಲ್ಲರೂ ಸಮುದ್ರಕ್ಕೆ ಇಳಿದು ಆಡುತ್ತಿದ್ದ ಸಂದರ್ಭ 4 ನೀರು ಪಾಲಾಗಿದ್ದಾರೆ ಎನ್ನಲಾಗಿದೆ. ಘಟನೆಯನ್ನು ಗಮನಿಸುತ್ತಿದ್ದ ಸ್ಥಳೀಯ ಮೀನುಗಾರರು 4 ರಕ್ಷಣೆಗೆ ಮುಂದಾದರಾದರೂ ಅಷ್ಟರಲ್ಲೇ 3 ನೀರು ಪಾಲಾಗಿದ್ರು. ಓರ್ವನನ್ನ ರಕ್ಷಿಸಿ ತಕ್ಷಣ ಆತನನ್ನು ನಗರದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ತಿಳಿದುಬಂದಿದೆ. ರಾತ್ರಿ ಎಂಗನ ನಾಡುವರಿ ಕಸ ಬಂದ ಬರ್ಪಿನಿ ಎಂಗಲಿ ಮೊಗಲಿ ಕಾತ್ಕೊಳ್ಳಾರೆ ರಾತ್ರಿ 11 ಗಂಟೆ ಮಟ್ಟ ಮೂಲು ಕಾರು ಬೈಕ್ ಪೂರ 13 ರಾತ್ರಿ 1 ಗಂಟೆ ಮಟ್ಟ ತಿರ್ಗೊಂಡು ನೆಕ್ಕೊಂಜಿ ಶುಚಿತ್ವ ಏನೋ ಒಂಜಿ ಸಮಸ್ಯೆ ಇದು ಪರಿಹಾರ ಮಲ್ತುಕೊರು ರಾತ್ರಿ ಪೊಲೀಸ್ ಗಾರ್ಡ ಹತ್ತಿ ಈರಾಣ ಒಂಜಿ ಮಲ್ತುಕೊಟ್ಟು ಮುಲ್ಪ ಈರಾಣಲ್ಲ ದೇವನ ರಾತ್ರಿ ಪುಲ್ಯ ಮಟ್ಟ ಮುಟ್ಟು ಲೇಡೀಸ್ ಜೆಂಟ್ಸ್ ಪೂರ 11 ಗಂಟೆ ಮಟ್ಟ ಮುಲ್ಪ ಅಂತ ಒಂದು ಉಪ್ಪೇರು ಈರಾಣಲ್ಲ ಈ ಡೆಡ್ ಎಂಡ್ ಮಟ್ಟ ಉಪ್ಪೇರು ಕಾರು ಮಾತ್ರ ರಾತ್ರಿ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸುರತ್ಕಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಮೃತದೇಹಗಳನ್ನು ಮಹಜರು ನಡೆಸಿದ್ದಾರೆ. ಸುರತ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.